ಸನ್ಮಾನ ಸಮಾರಂಭ ನಡೆಯುವುದಕ್ಕೆ ಮುಂಚಿತವಾಗಿ ನಮ್ಮನ್ನು ಅಗಲಿದಂತಹ ಈ ಮಂಜೇಶ್ವರ ಮಂಡಳದ ಶಾಸಕರು ಮಾಜಿ ಸಚಿವರಾದಂತಹ ಚೆರ್ಕಲಂ ಅಬ್ದುಲ್ಲಾ ಸಾಹೇಬ್ ಹಾಗೂ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅಗಲಿದಂತಹ ಈ ಮಂಡಳದ ಅಭಿವೃದ್ಧಿ ಶಿಲ್ಪಿ ಎಂಬ ಹೆಸರಿಗೆ ಖ್ಯಾತಿಯನ್ನು ಪಡೆದ PB ಅಬ್ದುಲ್ ರಜಾಕ್, ಅದೇ ರೀತಿ ನಮ್ಮನ್ನು ಅಗಲಿದಂತಹ ನಮ್ಮ ಈ ಗ್ರಾಮ ಪಂಚಾಯತಿನ ವರ್ಕಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಜಾರಪ್ಪ ಮಾಸ್ಟರ್ ಇವರು ಈ ಮೂವರಿಗೋಸ್ಕರ ನಾವೆಲ್ಲರೂ ಒಂದು ನಿಮಿಷ ಎದ್ದು നിന്നു മൗന പ്രാർത്ഥನೆ ಮಾಡಿದ ಬಳಿಕ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. സ്വാഗതം ചെയ്യുക എന്നതാണ് നമ്മുടെ ഈ വേദിയുടെ ഉദ്ഘാടനം ചെയ്യേണ്ടത് B രമണാത്തനയ്യാണ്. നമ്മുടെ ഈ പരിപാടിക്ക് അടുത്ത് തന്നെ എത്തും. അതുകൊണ്ട് ചെറിയൊരു ഷെഡ്യൂളിൽ മാറ്റം വരുത്തിക്കൊണ്ട് B രമണാത്തനൈ വന്ന ശേഷം ഈ പരിപാടി ഉദ്ഘാടനം ചെയ്യുന്നതാണ്. അതിനു മുമ്പായിട്ട് ഈ വേദിയിലെത്തിയിരിക്കുന്ന നമ്മുടെ ക്ഷണം സ്വീകരിച്ച് ഈ വേദിയിലെത്തിയ പല തിരക്കുകളും മാറ്റിവെച്ചുകൊണ്ട് നമ്മുടെ ഈ വേദിയിലെത്തിയ മുൻ മന്ത്രിയും അതുപോലെ തന്നെ മുൻ MLA-യുമായ CT അഹമ്മദ് അലി അവരുകളെ ഈ വേദിയിലേക്ക് കല്ലൂർ എഡ്യൂക്കേഷൻ ട്രസ്റ്റിന്റെ ഭാഗമായും അതുപോലെ തന്നെ നാഗരിക ക്രിയാവേദിക്ക് വേണ്ടിയും ഞാൻ സ്വാഗതം ചെയ്തുകൊള്ളുന്നു. അതുപോലെ തന്നെ കാസർഗോഡ് ജില്ലാ പഞ്ചായത്തിന്റെ മുൻ പ്രസിഡന്റ്, നമ്മുടെ ഈ വേദിയിൽ ആദർശ നാഗരികനായിട്ട് തെരഞ്ഞെടുക്കപ്പെട്ട ഒരു വ്യക്തിയും കൂടിയായ സി അഹമ്മദ് കുഞ്ഞി സാഹിബ് ഈ വേദിയിലുണ്ട്. അവരെയും ഞാൻ ഈ വേദിയിലേക്ക് സ്വാഗതം ചെയ്തുകൊള്ളുകയാണ്. അതുപോലെ തന്നെ നമ്മുടെ ഈ വേദിയിലുള്ള മറ്റൊരു ഗണ്യ വ്യക്തി കെ തിരുമലേശ്വര ഭട്ട് ഈ വേദിയിലുണ്ട്. അവരെയും ഞാൻ ഈ വേദിയിലേക്ക് സ്വാഗതം ചെയ്തുകൊള്ളുകയാണ്. 10 ವರ್ಷಗಳ ಸಾಧನೆಯನ್ನು ಅಕ್ಷರ ರೂಪದಲ್ಲಿ ಇಳಿಸಿದಂತಹ ಮುಂಜಾವು ಪತ್ರಿಕೆ ಪ್ರಕಟಿಸಿದಂತಹ ಒಂದು ಪುಸ್ತಕ. ಈ ಸಾಧನೆಯ ಕೆಲವೇ ಕೆಲವು ಅಂಶಗಳು ಮಾತ್ರ ಈ ಪುಸ್ತಕದಲ್ಲಿ ದಾಖಲಾಗಿವೆ. ಕಾರವಾರದ ಭಾಗದಲ್ಲಿ ನಡೆದಂತಹ ಹಲವಾರು ರಕ್ತದಾನ ಶಿಬಿರಗಳು, ಪುಸ್ತಕ ವಿತರಣೆ, ಸಹಾಯಧನ ವಿತರಣೆ, ಇದರ ಕೆಲವೊಂದು ನುಡಿ ಬರಹ ಚಿತ್ರಗಳು ಈ ಪುಸ್ತಕದಲ್ಲಿ ದಾಖಲಾಗಿವೆ. ಬಂಧುಗಳೇ, 10 ವರ್ಷಗಳವರೆಗೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಈ ಭಾಗಗಳಲ್ಲಿ ನಡೆದ ಎಲ್ಲ ಸೇವೆಗಳನ್ನ ಇದರಲ್ಲಿ ದಾಖಲಿಸುವುದಕ್ಕೆ ಸಾಧ್ಯವಾಗಿಲ್ಲ. ಇದು ಮುಂಜಾವು ಪತ್ರಿಕೆಗೆ ಲಭಿಸಿದಂತಹ ಮಾಹಿತಿಗಳು. ಇದನ್ನು ಯಾರು ಕಳುಹಿಸಿದಲ್ಲ, ಅವರೇ ಕೆಲವು ವಿಚಾರಗಳನ್ನ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಕೊಡುಗೆಯಾಗಿ ಸಲ್ಲಿಸಿದಂತಹ ಒಂದು ಅಪರೂಪದ ಅಕ್ಷರ ಬರಹ. നമ്മുടെ ഈ പരിപാടിയിൽ അടുത്തതായി നമ്മുടെ ക്ഷണം ಅಭಿವೃದ್ಧಿಯ ಚರಿತ್ರ ಪುಟಗಳಲ್ಲಿ ಅವಿಶ್ರಾಂತ ಪರಿಶ್ರಮದ ಮೂಲಕ ಮಂತ್ರಿ ಪಟ್ಟವನ್ನೇರಿದ್ದ ಅಪ್ಪಟ ಪ್ರಜಾಪ್ರೇಮಿ, ಜಾತ್ಯಾದಿ ನಿಲುವನ್ನು ಉಸಿರನ್ನಾಗಿಸಿ ಜಿಲ್ಲೆಯಾದ್ಯಂತ ಸಂಚರಿಸಿ ಜನಸಾಮಾನ್ಯನ ಕಷ್ಟಗಳಿಗೆ ಹೃದಯ ಬಿಚ್ಚಿ ಸ್ಪಂದಿಸಿದ ಕ್ರಿಯಾಶೀಲತೆಯ ಪ್ರತೀಕವಾಗಿದ್ದಂತಹ CT ಅಹಮದ್ ಅಲಿ ಇವರನ್ನ ಬಹಳಷ್ಟು ಗೌರವಪೂರ್ವಕವಾಗಿ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ವೇದಿಕೆ ನಡೆಯುತ್ತಾ ಇದೆ. ಜನಮಾನಸದಲ್ಲಿ ಜನಕೀರ್ತಿಯನ್ನು ಸಂಪಾದಿಸಿ ಅಚ್ಚಳಿಯದಂತೆ ಉಳಿದಂತಹ CT ಅಹಮದ್ ಅಲಿ ಇವರನ್ನ ಬಹಳಷ್ಟು ಗೌರವಪೂರ್ವಕವಾಗಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೆಯುತ್ತಾ ಇದೆ. ಸಮಾಜಮುಖಿಯಾದಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸರ್ವರ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ವಿಶೇಷ ನಮ್ಮ ಗುರುಗಳಾದ ತಿರುಮಲ ಸರ್ ಭಟ್ರವರು ಅವರು ಶಿಕ್ಷಣ ರತ್ನ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಶಿಕ್ಷಣ ರತ್ನವನ್ನು ಇವತ್ತು ಕೊಡಲಿದ್ದೇವೆ. ಅದೇ ರೀತಿ ವಿದ್ಯಾರತ್ನ ನಮ್ಮ ಬಜಲಕೆರೆ ಶಾಲೆಯ ವ್ಯವಸ್ಥಾಪಕರಾದ ಸುಶೀಲಾ ಎ ನಾಯ್ಕರವರಿಗೆ ಸಲ್ಲುತ್ತದೆ. ಅದರಲ್ಲೂ ಆದರ್ಶ ನಾಗರಿಕ ಎಂಬ ಬಿರುದನ್ನು ಕಳೆದ ವರ್ಷ ನನಗೆ ನಮ್ಮ
ಸಂಸ್ಥೆಯವರು ಮತ್ತು ನಾಗರಿಕ ಕ್ರಿಯಾ ವೇದಿಕೆಯವರು ಕೊಟ್ಟಿದ್ದಾರೆ. ಈ ಸಲ ಅದಕ್ಕೆ ಅರ್ಹ ವ್ಯಕ್ತಿ ಎಂಬ ಸಿ ಅಹಮ್ಮದ್ ಕುಂಜಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅರ್ಹರಾಗಿದ್ದಾರೆ. ಅವರಿಗೆ ನಾವು ಈ ಸನ್ಮಾನವನ್ನು ಕೊಡ್ತಾ ಇದ್ದೇವೆ. ಅಲ್ಲದೆ 25 ಜನರ ಗಣ್ಯರಿಗೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸಮಾಜ ಸೇವೆಯನ್ನು ಮಾಡಿದ ಗಣ್ಯರಿಗೆ 25 ಜನರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದೇವೆ. ಇದು ನಮ್ಮ ಈ ಕಾರ್ಯಕ್ರಮಕ್ಕೆ ದೂರದಿಂದ ಅಂದರೆ ನಮ್ಮ ಗೆಳೆಯರೂ ಆದ ನಮ್ಮ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಪವರು, ಶಿಲ್ಪಾ ಪವರು ಅವರು ಕೂಡ 300 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಇವತ್ತು ತಾನೇ ಈ ಕಾರ್ಯಕ್ರಮಕ್ಕೆ ಸೇರಬೇಕಂತೇಳಿ ಅವರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ CT ಅಹಮದ್ ಅಲಿ ಸಾಹೇಬ್ರವರಿಗೆ ಅವರು ಬೇರೆ ಫಂಕ್ಷನ್ ಇದ್ದ ಕಾರಣ ತುರ್ತಾಗಿ ಸ್ವಲ್ಪ ಲಘು ಹೋಗ್ಬೇಕಂತ ಹೇಳಿದ್ದಕ್ಕೆ ಅವರನ್ನು ಸನ್ಮಾನಿಸಿ ಕಳಿಸ್ಬೇಕಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮ್ಮ ಉದ್ಘಾಟಕರಾಗಿ ನಮ್ಮ ಸ್ನೇಹಿತರಾದ ಮಾಜಿ ಸಚಿವರಾದ ರಮಣಾಥ ರೈ ಈಗಾಗಲೇ ಬಂದು ಸೇರಲಿದ್ದಾರೆ. ಅದಕ್ಕೆ ಮುಂಚೆ ಇವರ ಸನ್ಮಾನ ಕಾರ್ಯ CT ಅಹಮದ್ ಅವರ ಸನ್ಮಾನ ಕಾರ್ಯವನ್ನು ಮಾಡಲಿದ್ದೇವೆ ನಾವು. ನಮ್ಮ ಈ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ತುಂಬ ಅವಾರ್ಡ್ಗಳನ್ನು ಪಡೆದಿದೆ. ಅಂದರೆ ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್, ಅದೇ ಪ್ರಕಾರ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸನ್ಮಾನಕ್ಕೆ ಲೆಕ್ಕವೇ ಇಲ್ಲ. ಆ ಲೆಕ್ಕದಲ್ಲಿ ನಮ್ಮ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಅಷ್ಟು ತುಂಬ ವರ್ಕ್ ಮಾಡ್ತಾ ಇದೆ. ಕಾರವಾರದಲ್ಲಿ ವಾರಕ್ಕೊಮ್ಮೆ 1-2 ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಅದೇ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದೇ ಉಡುಪಿ, ಅದರಲ್ಲೂ ಈಗ ಕಾಸರಗೋಡಿನಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡಲು ಈಗ ತಯಾರಾಗಿದ್ದೇವೆ. ಅದೇ ರೀತಿ ದಶಮಾನೋತ್ಸವ ಸಂದರ್ಭದಲ್ಲಿ ನಾನು ಹೇಳೋದು ಏನಂದರೆ, ಈ ನಮ್ಮ ಕ್ಲಬ್ ಯಾವುದೇ ಡೊನೇಷನ್ ಈ ತನಕ ನಾವು ಪಡ್ಕೊಂಡಿಲ್ಲ. ಯಾರದೇ ಒಂದು ನಯ ಪೈಸೆ ಪಡೆಯುವುದಿಲ್ಲ. ನಮ್ಮ ಸಂಸ್ಥೆಯಿಂದಲೇ ನಾವು 30-40% ಲಾಭವನ್ನು ಇದಕ್ಕೆ ಹಾಕಿಕೊಂಡು ನಮ್ಮಿಂದಲೇ ನಾವು ಈ ಕ್ಲಬ್ಬಿಗೆ ದುಡ್ಡು ಸಂಗ್ರಹಣ ಮಾಡಿ ನಾವು ನಮ್ಮವರದೇ ക്ലബിನಲ್ಲಿ ಸೇರಿಸಿಕೊಂಡು ನಾವು ಮಾಡ್ತಾ ഇದ್ದೇವೆ. ഒരു സ്ഥാപനമാണ് ഈ കല്ലൂർ എഡ്യൂക്കേഷൻ ട്രസ്റ്റ് എന്നുള്ളത്. നമുക്ക് വളരെയേറെ സന്തോഷമുണ്ട്. ഇതിന് നേതൃത്വം കൊടുക്കുന്ന ശ്രീ ഇബ്രാഹിം ഹാജി കല്ലൂർ, അദ്ദേഹവും അദ്ദേഹത്തിൻ്റെ സഹപ്രവർത്തകരുടെയും ആത്മാർത്ഥമായ പ്രവർത്തനം കൊണ്ടാണ് ഇത്രയേറെ ഒരു ലോകോത്തര സ്ഥാപനമായി ഈ സ്ഥാപനത്തെ മാറ്റിയെടുക്കാൻ കഴിഞ്ഞത്. ഇന്ന് നമുക്കറിയാം, സമൂഹം ഒരുപാട് വെല്ലുവിളികൾ നേരിട്ടുകൊണ്ടിരിക്കുന്ന കാലഘട്ടമാണ്. നമുക്കറിയാം, മാരകമായ രോഗം, നമുക്കറിയാം ഇന്ന് ആർക്കും താങ്ങാനാവാത്ത ഈ ചികിത്സാ ചെലവുകളാണ് നമുക്ക് നേരിടേണ്ടി വരുന്നത്. പലപ്പോഴും രോഗം കണ്ടുപിടിക്കുന്നതിന് തന്നെ ഭീമമായ തുക ചിലവഴിക്കപ്പെടേണ്ടി വരും. അതിന് കഴിവില്ലാത്ത ആളുകൾ ആ രോഗി ചികിത്സ കിട്ടുന്നതിന് മുമ്പ് തന്നെ മരിച്ചു പോകുന്ന അവസ്ഥ നമുക്ക് കാണാൻ കഴിയും. അപ്പോൾ സ്വാഭാവികമായും ആരോഗ്യപരമായ അതുപോലെ ചികിത്സാ രംഗത്ത് ഏറ്റവും മികച്ച സേവനമാണ് ഈ ട്രസ്റ്റ് നടത്തി വരുന്നത് എന്നറിഞ്ഞതിൽ വളരെയേറെ സന്തോഷമുണ്ട്. ഇന്ന് എവിടെ നോക്കിയാലും നമുക്കറിയാം, രോഗികൾ ഇന്ന് ക്യാൻസർ, അതുപോലെ ഹാർട്ട് രോഗം, കിഡ്നി രോഗം, ഇങ്ങനെ എവിടെ നോക്കിയാലും മാരകമായ രോഗങ്ങളിൽ പെട്ട് കഴിയുന്ന നമ്മുടെ രോഗികളെ അവരെ ആശ്വസിപ്പിക്കാൻ, അവർക്ക് ചികിത്സാ സഹായം നൽകി അവരുടെ രോഗവിമുക്തരാക്കാൻ ഈ ട്രസ്റ്റ് നടത്തുന്ന സേവനങ്ങൾ ഏറ്റവും അധികം അഭിനന്ദിക്കപ്പെടേണ്ടതുണ്ട്. അതോടൊപ്പം തന്നെ നമ്മുടെ വിദ്യാഭ്യാസ രംഗത്ത് നമുക്കറിയാം, വിദ്യാഭ്യാസ രംഗത്ത് പാവപ്പെട്ട കുട്ടികൾ നല്ല
വിദ്യാഭ്യാസപരമായി നല്ല മിടുക്കന്മാരുമായ കുട്ടികൾ സാമ്പത്തിക പ്രയാസം ബുദ്ധിമുട്ടും കാരണം അവർക്ക് തുടർ പഠനം തുടർന്നു പോകാൻ കഴിയാത്ത സാഹചര്യങ്ങളുണ്ട്. നേരെ മറിച്ച് നല്ല കഴിവുള്ള കുട്ടികൾ പഠിക്കാത്തത് കാരണം അവരെ പഠിപ്പ് ഉപേക്ഷിക്കേണ്ടി വരുന്ന സാഹചര്യങ്ങൾ ഉണ്ടായിക്കൊണ്ടിരിക്കുന്നു. അപ്പോൾ സ്വാഭാവികമായും ഏറ്റവും പാവപ്പെട്ട കുട്ടികളെ തിരഞ്ഞെടുത്തുകൊണ്ട് അവർക്ക് സ്കോളർഷിപ്പുകൾ, അതുപോലെ തന്നെ അവർക്ക് മറ്റ് ദത്തെടുക്കൽ, അതോടൊപ്പം തന്നെ ഉപരിപഠനത്തിനുള്ള സഹായങ്ങൾ ഇവയെല്ലാം നൽകിക്കൊണ്ട് വിദ്യാഭ്യാസ രംഗത്ത് പാവപ്പെട്ട കുട്ടികളെ സഹായിക്കുന്ന കാര്യത്തിൽ ഏറ്റവും നല്ല മാതൃകയാണ് ഈ ട്രസ്റ്റ് നടത്തി വരുന്നത് എന്നുള്ളതിൽ വളരെയേറെ സന്തോഷമുണ്ട്. ഓരോ വർഷവും നമുക്കറിയാം, ഈ 10 വർഷത്തിനിടയ്ക്ക് ഇതുപോലുള്ള നിരവധി നല്ല സേവനങ്ങൾ, സമൂഹത്തിന് ഏറ്റവും നല്ല വിലപ്പെട്ട സേവനങ്ങളാണ് ഒരു മാതൃകാ ട്രസ്റ്റായി ഇബ്രാഹിം ഹാജി സാഹിബിൻ്റെ നേതൃത്വത്തിലുള്ള ഈ ട്രസ്റ്റ് പ്രവർത്തിച്ചു വരുന്നു എന്നുള്ളത് നമുക്ക് ഏറ്റവും നല്ല അഭിമാനിക്കാൻ കഴിയുന്ന ഒരു വസ്തുതയാണ്. അതോടൊപ്പം തന്നെ നമ്മുടെ മുൻ രാഷ്ട്രപതി ഡോക്ടർ APJ അബ്ദുൽ കലാം, അതുപോലെ തന്നെ അദ്ദേഹത്തിൻ്റെ പേരിലും, അതുപോലെ നിരവധി നേപ്പാളിലെ ഭരണാധികാരിയുടെ പേരിലും, അതുപോലെ ദേശീയ തലത്തിലും അന്തർദേശീയ തലത്തിലും എല്ലാമുള്ള അവാർഡുകൾ ഈ ട്രസ്റ്റിന് നേടിയെടുക്കാൻ കഴിഞ്ഞത് തന്നെ അത് ഒരു അന്താരാഷ്ട്ര രംഗത്ത് തന്നെ അറിയപ്പെടുന്ന ഒരു സ്ഥാപനമായി ഈ സ്ഥാപനം മാറിയിരിക്കുന്നു എന്നുള്ളതിൻ്റെ വ്യക്തമായ തെളിവാണ്. ഞാൻ ദീർഘമായി സംസാരിക്കാൻ ആഗ്രഹിക്കുക 4 മണിക്ക് ഒരു പരിപാടിയിൽ പങ്കെടുക്കേണ്ടതായിരുന്നു. അതുകൊണ്ട് ദീർഘമായി സംസാരിക്കാൻ ആഗ്രഹിക്കുന്നില്ല. അതേ അവസരത്തിൽ തന്നെ ഞാൻ ഏറ്റവും അധികം സ്നേഹിക്കുന്ന ബഹുമാന്യനായ ശ്രീ കർണാടക മുൻ മന്ത്രി രമനാഥ് റൈ, അദ്ദേഹം വരുന്നത് വരെ ഈ പരിപാടിയിൽ പങ്കെടുക്കണം എന്ന് എനിക്ക് നിർബന്ധമുണ്ടായിരുന്നുവെങ്കിലും വാസ്തവത്തിൽ അദ്ദേഹം ഇവിടെ എത്തിച്ചേരാത്ത സാഹചര്യത്തിൽ അദ്ദേഹത്തിൻ്റെ ഈ പരിപാടി അതിന് മുമ്പായി തന്നെ പോകേണ്ടി വന്നതിൽ എനിക്ക് വളരെയേറെ ഖേദമുണ്ട്. അത് അദ്ദേഹത്തോട് ഏറ്റവും സ്നേഹിക്കുന്ന ഒരു നേതാവാണ് അദ്ദേഹം. അതുകൊണ്ട് തന്നെ അദ്ദേഹത്തോട് എൻ്റെ പ്രയാസം ബുദ്ധിമുട്ടും അറിയിക്കണമെന്ന് കൂടി സംഘാടകരോട് സന്ദർഭത്തിൽ പറയാൻ ഞാൻ ആഗ്രഹിക്കുന്നു. ഏതാനും നിമിഷങ്ങൾക്കകം അദ്ദേഹം എത്തിച്ചേരുമെന്നും ഈ പരിപാടി അദ്ദേഹം ഉദ്ഘാടനം ചെയ്യപ്പെടുമെന്നും എനിക്ക് ഉറച്ച വിശ്വാസമുണ്ട്. അതുകൊണ്ട് ദീർഘമായി സംസാരിക്കാൻ ആഗ്രഹിക്കുന്നില്ല. ഇതുപോലുള്ള നല്ല കാര്യങ്ങൾ ചെയ്യുന്നതോടൊപ്പം തന്നെ സമൂഹം മനസ്സിലാക്കേണ്ട 1-2 കാര്യങ്ങൾ നമുക്ക് ഞങ്ങളെപ്പോലുള്ള പൊതുപ്രവർത്തകരെ സംബന്ധിച്ചിടത്തോളം, കഴിഞ്ഞ വർഷം ബഹുമാന്യനായ ചെറുക്കുളം അബ്ദുള്ള സാഹിബ്, അതുപോലെ തന്നെ ഏതാണ്ട് 19 വർഷത്തോളം ഈ മണ്ഡലത്തെ പ്രതിനിധീകരിച്ച് അദ്ദേഹം MLA ആയി, അതുപോലെ തന്നെ മന്ത്രിയായി. വാസ്തവത്തിൽ മഞ്ചേശ്വരം നിയോജക മണ്ഡലം അദ്ദേഹം ഇവിടെ MLA ആയതിൻ്റെ ശേഷം ഈ മണ്ഡലത്തിനുണ്ടായ ആ വികസന നേട്ടങ്ങളെ സംബന്ധിച്ചൊന്നും ഇവിടുത്തെ ആൾക്കാരോട് ഞാൻ പറഞ്ഞറിയിക്കേണ്ട ആവശ്യമില്ല. അദ്ദേഹം MLA മന്ത്രിയായതോടുകൂടി ഈ മഞ്ചേശ്വരത്തിൻ്റെ വികസന വിപ്ലവമായിരുന്നു ഉണ്ടായത് എന്ന് ഞാൻ അഭിമാനത്തോടു കൂടി പറയാൻ ആഗ്രഹിക്കുന്നു. അത് അദ്ദേഹത്തിൻ്റെ അദ്ദേഹം എപ്പോഴും ഈ മഞ്ചേശ്വരം നിയോജക മണ്ഡലത്തിലെ ജനഹൃദയങ്ങളിൽ അദ്ദേഹം നമ്മെ വിട്ടുപിരിഞ്ഞുവെങ്കിലും ഈ മണ്ഡലത്തിലെ ജനങ്ങളുടെ ഹൃദയങ്ങളിൽ ശ്രീ ചെറുക്കുളം അബ്ദുള്ള സാഹിബ് എന്നും ഉണ്ടാകും എന്നുള്ള കാര്യത്തിൽ യാതൊരു സംശയമില്ല. അതുപോലെ തന്നെ അടുത്ത കാലത്ത് നമ്മെ വിട്ടുപിരിഞ്ഞ ബഹുമാന്യനായ 7 വർഷത്തോളം ഈ മണ്ഡലത്തെ പ്രതിനിധീകരിച്ച ബഹുമാന്യനായ PV അബ്ദുൾ റസാഖ് സാഹിബ്, അദ്ദേഹം 7 വർഷം കൊണ്ട് ഈ മണ്ഡലത്തിൽ നേടിയെടുത്ത നേട്ടങ്ങളുടെ പട്ടിക ഞാൻ നിങ്ങളോട് പറഞ്ഞറിയിക്കേണ്ട ആവശ്യമില്ല. എവിടെ നോക്കിയാലും റബ്ബറൈസ്ഡ് റോഡുകൾ, മനോഹരമായ സഞ്ചാരയോഗ്യമായ റോഡുകൾ, അതുപോലെ തന്നെ പുതിയ താലൂക്ക്, അതുപോലെ തന്നെ ഹാർബർ, അതുപോലെ തന്നെ പാലങ്ങൾ, അതോടൊപ്പം തന്നെ വിദ്യാഭ്യാസ സ്ഥാപനങ്ങൾ, ITI പോലുള്ള നിരവധി വിദ്യാഭ്യാസ സ്ഥാപനങ്ങളും പരിശീലന കേന്ദ്രങ്ങളും എല്ലാം കൊണ്ട് ഈ മണ്ഡലം ഈ 140 അസംബ്ലി നിയോജക മണ്ഡലങ്ങളിൽ വെച്ച് ഏറ്റവും നല്ല ഒരു വികസന ക്ഷേമ പദ്ധതി നടപ്പാക്കിക്കൊണ്ട് ബഹുമാന്യനായ PV അബ്ദുൾ റസാഖ് സാഹിബ് ഒരു മാതൃക MLA ആയിക്കൊണ്ടാണ് അദ്ദേഹം നമ്മെ വിട്ടുപിരിഞ്ഞത്. അദ്ദേഹവും ഈ മണ്ഡലത്തിലെ ജനങ്ങളുടെ ഹൃദയങ്ങളിൽ എക്കാലവും
അദ്ദേഹം ഇവിടെ ജീവിക്കുമെന്നുള്ള കാര്യത്തിൽ എനിക്ക് യാതൊരു സംശയമില്ല. അതുകൊണ്ട് ഞാൻ ദീർഘമായി സംസാരിക്കാൻ ആഗ്രഹിക്കുന്നില്ല. ഈ സത്യവും നീതിയും അതുപോലെ തന്നെ സർവ്വസമുദായ മൈത്രിയും എല്ലാം കാത്തു സൂക്ഷിച്ചുകൊണ്ട് പ്രവർത്തിക്കാൻ ഈ സന്ദർഭത്തിൽ അഭ്യർത്ഥിക്കുക. കഴിഞ്ഞ പ്രാവശ്യം ഏറ്റവും നല്ല രണ്ട് മുൻ MLA-മാരെ ഇവിടെ ഇതേ ട്രസ്റ്റ് ആദരിക്കപ്പെടുകയുണ്ടായി. അതിൽ ബഹുമാന്യനായ ഞാൻ നേരത്തെ സൂചിപ്പിച്ച മുൻ മന്ത്രി ചെറുക്കുളം അബ്ദുള്ള സാഹിബും അതുപോലെ തന്നെ CH കുഞ്ഞമ്പും അദ്ദേഹം MLA ആയി ഈ മണ്ഡലത്തിൻ്റെ നല്ല സർവ്വതോന്മുഖമായ പുരോഗതിക്ക് വേണ്ടി, നന്മയ്ക്ക് വേണ്ടി, വികസനത്തിന് വേണ്ടി വളരെയേറെ അദ്ദേഹം MLA ആയിരുന്ന ഘട്ടത്തിലും അദ്ദേഹം പ്രവർത്തിച്ചിട്ടുണ്ട്. അദ്ദേഹത്തെയും കഴിഞ്ഞ വർഷം ആദരിക്കപ്പെടുകയുണ്ടായി. അതുകൊണ്ട് ഈ MLA-മാരെല്ലാം തന്നെ ഈ മഞ്ചേശ്വരത്തെ ജനങ്ങൾ എന്നും ഓർമ്മിക്കും എന്നുള്ള കാര്യത്തിൽ യാതൊരു സംശയമില്ല. കഴിഞ്ഞ വർഷം ഈ രണ്ട് മുൻ MLA-മാരെ ആദരിക്കപ്പെടുകയുണ്ടായി. അതുകൊണ്ട് ഇനി ഓരോ വർഷവും ഇതുപോലുള്ള പൊതുപ്രവർത്തകരെ ആദരിക്കപ്പെടുകയും അതുപോലെ തന്നെ ಇದುಬೋಲ ವಾರ್ಷಿಕ ಪರಿಪಾಡಿಗಳು ಬಹಳಷ್ಟು ಆತ್ಮೀಯರಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಬೇಬಿ ಖುದ್ದರ್ ಸಮೇತ ಅದೇ ರೀತಿ ಮಮತಾ ಗಟ್ಟಿ ಡಿಎಸ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ, ಅದೇ ರೀತಿ ಎಲ್ಲ ಗೌರವಾನ್ವಿತ ಅತ್ಯಂತ ಗಣ್ಯ ವ್ಯಕ್ತಿಗಳನ್ನ ಚಂದ್ರಹಾಸ್ಕರ್ ಕೇರಾಮ್, ಅದೇ ರೀತಿ ಎಲ್ಲ ಮಹನೀಯರನ್ನ 10 ವರ್ಷಗಳಿಂದ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಶೈಕ್ಷಣಿಕ ವಲಯಗಳಲ್ಲಿ, ಆರೋಗ್ಯ ರಂಗದಲ್ಲಿ, ಸಾಮಾಜಿಕ ವಲಯದಲ್ಲಿ ಹಲವಾರು ಜನಮೆಚ್ಚಿದ ಕಾರ್ಯಕ್ರಮಗಳನ್ನು ನಡೆಸಿ ಕಳೆದ ವರ್ಷವೂ ಕೂಡ ಇದೇ ವೇದಿಕೆಯಲ್ಲಿ ಮಂಜೇಶ್ವರದ ಮಾಜಿ ಸಚಿವರಾದ ನಮ್ಮನ್ನಗಲಿದ ಚೆರಕಳಂ ಅಬ್ದುಲ್ಲರವರು, ಮಾಜಿ ಶಾಸಕರಾದ CH ಕುಂಜಂಬೂರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು. ಈ ಸಲ ಈ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕಾಡುವ ಒಂದು ದುಃಖದ ಛಾಯೆ ಅಂತ ಹೇಳಿದರೆ, ನಮ್ಮವರೇ ಆದ 19 ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದ ಚೆರಕಳಂ ಅಬ್ದುಲ್ಲರವರು ನಮ್ಮನ್ನು ಅಗಲಿದ್ದಾರೆ. ಅದೇ ರೀತಿಯಲ್ಲಿ 1 ತಿಂಗಳು ಕೂಡ ಪೂರ್ತಿಗೊಳ್ಳಲಿಲ್ಲ ಮಂಜೇಶ್ವರದ ಶಾಸಕರಾದ PV ಅಬ್ದುರಸ್ಸಾಕ್ರವರು ಕೂಡ ನಮ್ಮನ್ನು ಅಗಲಿದಂಥ ದುಃಖದ ಒಂದು ಸಂದರ್ಭದಲ್ಲಿ ಅವರಿಗೆ ಮೌನ ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಗಮಿಸಿದ್ದೇವೆ. ಆತ್ಮೀಯ ಬಂಧುಗಳೇ, ಹಲವಾರು ಭಾಷೆಗಳಿಂದ, ಕಲೆಗಳಿಂದ, ಸಂಸ್ಕೃತಿಗಳಿಂದ ಸಂಪದ್ಭರಿತವಾದ ಈ ಒಂದು ಓರ್ಕಾಡಿ ಮೀಂಜ ಪಂಚಾಯತ್ಗಳ ಈ ಗಡಿ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇಬ್ರಾಹಿಂ ಹಾಜಿಯವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಹಳ್ಳಿ ಪ್ರದೇಶದ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯಕ್ರಮ, ಬಡ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಆರ್ಥಿಕ ನೆರವನ್ನು ನೀಡುವಂಥ ಕಾರ್ಯಕ್ರಮ, ಗ್ರಾಮೀಣ ವಲಯದಲ್ಲಿ ವೈದ್ಯಕೀಯ ಶಿಬಿರಗಳು ನಡೆಸಿಕೊಂಡು ಆರೋಗ್ಯ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಅದರ 10 ವರ್ಷವನ್ನು ಪೂರ್ತಿಯಾದ ಸಂದರ್ಭದಲ್ಲಿ ದಶಮಾನೋತ್ಸವದ ಸಾಧನೆಯ ಪುಸ್ತಕವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ನಾನೊಂದು ಭಾಷಣಕ್ಕೆ ಮುಂದುವರಿಯುತ್ತಾ ಇಲ್ಲ. ಹಲವಾರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮವರೇ ಆದ ನಮ್ಮ ಆತ್ಮೀಯರಾದ ಮಾಜಿ ಸಚಿವರಾದ ಬಿ ರಮಾನಾಥ್ ರೈ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ಭಾಷಣ ಮಾಡಲಿದ್ದಾರೆ. ಇನ್ನೂ ಕೂಡ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳು, ಶಿಕ್ಷಣ ವಲಯದ, ಸಾಹಿತ್ಯ ವಲಯದ, ಪತ್ರಿಕಾ ವಲಯದ ಪ್ರಮುಖರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕಾರ್ಯಕ್ರಮಕ್ಕೆ ಕೋರಿಕೊಂಡು ನನ್ನ ಮಾತಿಗೆ ವಿರಾಮ. ಗುಣವಿರುವ ವ್ಯಕ್ತಿತ್ವವನ್ನು ತಮ್ಮ ನಿತ್ಯ ಜೀವನದಲ್ಲಿ ಮೈಗೂಡಿಸಿಕೊಂಡಿರುವ ಸನ್ಮಾನ ಶ್ರೀಯುತ ಬೆಳ್ಳಿಪ್ಪಾಡಿ ರಮಾನಾಥ್ರಯವರ ಆಗಮನಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೆವು. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆ ಈ ಸುಂದರ ಸಮಾರಂಭದಲ್ಲಿ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಕಾರಾವರ ಇದರ ವತಿಯಿಂದ ಆತ್ಮೀಯತೆಯ ಸ್ವಾಗತಗಳ ಹೂಮಾಲೆಯನ್ನ ಕೋರ್ತಾ ಇದ್ದಾವೆ. ಅದೇ ರೀತಿ ತಮ್ಮೊಂದಿಗೆ ಆಗಮಿಸಿದ ಸಮಾಜದಲ್ಲಿ ಅನ್ಯದಲ್ಲಿ ಧೈರ್ಯದಿಂದ ಧ್ವನಿ ಎತ್ತುವ ತೀರ ಮಹಿಳೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ತಾವು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ. ತಮ್ಮ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಸಮಾಜಮುಖಿಯಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಸನ್ಮಾನ ಶ್ರೀಯುತ ಪದ್ಮಶೇಖರ್ ಜೈನ್, ತಮ್ಮ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನ ಶ್ರೀಯುತ ಮಾಹಿಲಪ್ಪ ಸಾಲಿಯಾನ್, ಸಮಾಜಮುಖಿಯಾದಂತಹ ಚಿಂತನೆಗಳನ್ನ ತಮ್ಮ ನಿತ್ಯ ಜೀವನದಲ್ಲಿ ಮೈಗೂಡಿಸಿಕೊಂಡವರು, ತಾವು ಕೂಡ ವೇದಿಕೆಯನ್ನು ಆಸನರಾಗಬೇಕು. ತಮ್ಮ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ ಶ್ರೀಯುತ ಬೇಬಿ ಖುದ್ದರ್, ತಮ್ಮ ಕೂಡ
ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಅಭಿವೃದ್ಧಿಯ ಚರಿತ್ರೆ ಪುಟಗಳಲ್ಲಿ ಅವಿಶ್ರಾಂತದ ಪರಿಶ್ರಮದ ಮೂಲಕ ಮಂತ್ರಿ ಪಟ್ಟವನ್ನೇರಿದ ಅಪ್ಪಟ ಪ್ರಜಾಪ್ರೇಮಿಯಾಗಿ ಸರ್ವರ ಜನಮಾನಸದಲ್ಲಿ ಇಂದಿಗೂ ಕೂಡ ಅಚ್ಚಳಿಯದೆ ಉಳಿದ ಸನ್ಮಾನ ಶ್ರೀಯುತ ಬೆಳ್ಳಿಪಾಡಿ ರಮಾನಾಥ್ ರೈ ಅವರು ಇದೀಗ ಉದ್ಘಾಟನಾ ಭಾಷಣ ಮಾಡುವುದಕ್ಕಾಗಿ ತಮ್ಮನ್ನು ಬಳಸಿದರು ಎಂಬ ಸಂದೇಶವನ್ನ ಪಾಲಿಸಿಕೊಂಡು ಇದೀಗ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಸನ್ಮಾನ ಶ್ರೀಯುತ ರಮಾನಾಥ್ ರೈ ಅವರ ಸಂದೇಶವೂ ಕೂಡ ಅದೇ ಆಗಿತ್ತು. ಗಿಡಗಳನ್ನ ಬೆಳೆಸಬೇಕು, ಗಿಡಗಳನ್ನ ಉಳಿಸಬೇಕು, ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಸಂದೇಶದೊಂದಿಗೆ ಇದೀಗ ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಮಾಜಿ ಸಚಿವರು ಇದೀಗ ನಮ್ಮನ್ನು ಉದ್ದೇಶಿಸಿ ತಾಲೂಕಿನಲ್ಲಿ ಈ ಮಜಿರೆಪಳ್ಳದಲ್ಲಿ ನಾಗರಿಕ ಕ್ರಿಯಾ ವೇದಿಕೆ 10 ವರ್ಷಗಳಿಂದ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ನನ್ನನ್ನು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಕೊಟ್ಟು ನನ್ನನ್ನು ಈ ಕಾರ್ಯಕ್ರಮದ ಬಂದು ಉದ್ಘಾಟನೆ ಮಾಡಬೇಕು ಅಂತ ನನಗೆ ಗೌರವವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರ. ಆದರೆ ನಿಗದಿತ ಸಮಯ ಸರಿಯಾಗಿ ಬರಲಿಕ್ಕೆ ಆಗಿಲ್ಲ. ತಾವೆಲ್ಲರೂ ಕ್ಷಮೆಯಾಚನೆ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಮತಾ ಗಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ, ಇದರಲ್ಲಿ ಹಾಜರಿರಬೇಕು ಅಂತ ಹೇಳಿ ನನ್ನನ್ನು ಬರಲಿಕ್ಕೆ ಅವರ ಪ್ರೇರೇಪಣೆ ಕೂಡ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಉಪಸ್ಥಿತನಿದ್ದೇನೆ. ಈ ಮಜಿರೆಪಳ್ಳ ಜಂಕ್ಷನ್ನಲ್ಲಿ ಈ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಮಂದಿಯನ್ನು ಅಭಿನಂದನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ನಾವು ಉಪಸ್ಥಿತರಿರಲಿಲ್ಲ. ಆದರೆ ಇವತ್ತು ತಡವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಉಪಸ್ಥಿತರಿದ್ದೇನೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಜನಾಬ್ ಇಬ್ರಾಹಿಂ ಹಾಜಿ ಕಲ್ಲೂರು, ಅಧ್ಯಕ್ಷರು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಕಾರವಾರ, ಇವರು APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯಲ್ಲಿ ಗಣ್ಯಮಾನ್ಯ ಎಲ್ಲ ಅತಿಥಿಗಳು ಇದ್ದಾರೆ. ಅವರೆಲ್ಲರನ್ನು ಮತ್ತೊಮ್ಮೆ ನಾನು ವಂದಿಸಿಕೊಂಡು ಈ ಒಂದು ಎಜುಕೇಷನ್ ಟ್ರಸ್ಟ್ ಹಾಗೂ ಈ ಒಂದು ಕಲ್ಲೂರು ನಾಗರಿಕ ಕ್ರಿಯಾ ವೇದಿಕೆ ಇವರ ಈ ಕಾರ್ಯಕ್ರಮದ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯರೆಲ್ಲ ಮಾತಾಡಿದ್ದಾರೆ. ಮಾಜಿ ಮಂತ್ರಿಗಳನ್ನು ಸನ್ಮಾನ ಮಾಡ್ತಕ್ಕ ಕೆಲಸ ಆಗಿದೆ. ಈಗಾಗಲೇ ನಿಮಗೆ ತಿಳಿದಂತೆ ನಮ್ಮ ಜೊತೆ ಇದ್ದಂತಹ ಶಾಸಕರಾಗಿ ಕೆಲಸ ಮಾಡಿದಂಥ ಅಬ್ದುಲ್ ರಜಾಕ್ರವರ ಚುನಾವಣೆ ಸಂದರ್ಭದಲ್ಲಿ ನಾನು ಸಾಕಷ್ಟು ಸಾರಿ
ಈ ಮಜಿರಪಳ್ಳದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ಬಹುಶಃ ಅವರು ನಮ್ಮ ಜೊತೆ ಇಲ್ಲದೇ ಇರತಕ್ಕಂಥ ನೋವು ನಮಗೆ ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಜನರನ್ನು ಗುರುತಿಸಿ ಅಭಿನಂದಿಸ್ತಕ್ಕಂಥ ಕೆಲಸ ಆಗಿದೆ. ಸಮಾಜದಲ್ಲಿ ನಾವು ಸಮಾಜಮುಖಿಯಾದ ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳೋದನ್ನು ನಾವೆಲ್ಲ ತಿಳ್ಕೊಂಡಂಥವರು. ಕೇವಲ ನಾವು ಒಂದು ಹೆಸರಿಗಾಗಿ ಕೆಲಸ ಮಾಡುವುದಲ್ಲ, ದೇವರು ಮೆಚ್ಚುವಂಥ ಕೆಲಸ ಮಾಡೋದರ ಮೂಲಕ ಜನರ ಹತ್ತಿರ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಯ ಜನರನ್ನು ನಾವು ಒಂದೇ ವೇದಿಕೆಯಲ್ಲಿ ಕಾಣ್ತಕ್ಕಂಥ ಒಂದು ಸುಂದರ ಸಂದರ್ಭ ಇದು. ನಾವೆಲ್ಲರೂ ಕೂಡ ಒಂದು ಭಾವೈಕ್ಯತೆಯಿಂದ ಸಮಾಜದಲ್ಲಿ ಬದುಕ್ತಕ್ಕಂಥದ್ದು, ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಉಳಿಸ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಾವು ಯಾವತ್ತೂ ಕೂಡ ಇನ್ನೊಬ್ಬನನ್ನು ಪ್ರೀತಿ ಮಾಡಿ ಸಮಾಜದಲ್ಲಿ ಬದುಕತಕ್ಕಂಥದ್ದನ್ನು ಮಾಡಬೇಕು ಹೊರತು ಮನುಷ್ಯನನ್ನು ದ್ವೇಷ ಮಾಡಿ ಬದುಕ್ತಕ್ಕಂಥದ್ದು ಆಗಬಾರ್ದು. ಮತ್ತು ಜನರ ಪ್ರೀತಿಯನ್ನು ಪಡೆಯತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕು. ನನಗೆ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಒಂದು ಹಣ್ಣಿನ ಗಿಡ, ಒಂದು ಮಾವಿನ ಗಿಡ ಹೂ ಬಿಟ್ಟಿದೆ, ಮಾವಿನ ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಮಗೆ ಇಟ್ಟಿದ್ದಾರೆ. ಪರಿಸರ ಸಂರಕ್ಷಣೆ ವರ್ತಮಾನ ದಿವಸಗಳ ಭಾಳ ಅಗತ್ಯ ಇದೆ ಅನ್ನುವಂಥ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಸಮಾಜದಲ್ಲಿ ನಾವು ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದರೆ ಪ್ರಾಕೃತಿಕ ಸಮತೋಲನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರಾಕೃತಿಕ ಸಮತೋಲನ ಉಳಿಬೇಕಾದರೆ ಪರಿಸರದ ರಕ್ಷಣೆ ಭಾಳಷ್ಟು ಮುಖ್ಯ. ಅದಕ್ಕಾಗಿ ನಾವು ಗಿಡಗಳು ನೆಟ್ಟು ಮರದ ರಕ್ಷಣೆ ಮಾಡೋದ್ರ ಮೂಲಕ ಪರಿಸರದ ಸುರಕ್ಷಣೆ ಮಾಡಬೇಕು. ಇವತ್ತು ಕೇರಳದ ದಕ್ಷಿಣ ಭಾಗದಲ್ಲಿ ಬಹುಶಃ ದೊಡ್ಡ ದುರಂತವನ್ನು ಈ ಸಂದರ್ಭದಲ್ಲಿ ನಾವು ಅನುಭವಿಸ್ತೀವಿ. ಈ ದುರಂತ ದೊಡ್ಡ ಇವತ್ತು ಅತಿವೃಷ್ಟಿಯಾಗಿ ಭಾಳ ಜನರು ತೊಂದರೆಗೆ ಒಳಗಾದರು. ಅನೇಕ ಸಮಸ್ಯೆಗಳನ್ನು ನಾವು ಕಾಣುವಂಥದ್ದಾಯಿತು. ಒಂದು ದೃಷ್ಟಿಯಲ್ಲಿ ಪರಿಸರದ ಸುರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇಂಥ ಸಮಸ್ಯೆಗಳಿಂದ ನಾವು ದೂರ ಇರಲಿಕ್ಕೆ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರಿಸರ ಸುರಕ್ಷಣೆಯನ್ನು ಒಂದು ಪ್ರಮುಖವಾದಂಥ ಗುರಿಯಾಗಿ ಇಟ್ಕೊಂಡು ನಾವು ಪರಿಸರ ಸುರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮಗೆ ಅವಕಾಶಗಳು ಸಿಗುವಂಥದ್ದು ಭಾಳ ಕಡಿಮೆ. ಸಿಕ್ಕಿದ ಅವಕಾಶವನ್ನು ನಾವೆಲ್ಲ ಸಮಾಜದ ಏಳಿಗೆಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕೆಲಸವನ್ನು ಮಾಡಬೇಕಾಗಿದೆ. ಮನುಷ್ಯ ಜನ್ಮ ಅಂತ ಹೇಳಿದರೆ ಅದು ಎಲ್ರಿಗೆ ಸಿಗೋದಿಲ್ಲ ಅಂಥೇಳಿ ಬಹಳ ಜನ ಹೇಳ್ತಾರೆ. ನಮ್ಮ ನಂಬಿರ್ತಕ್ಕಂಥ ಧರ್ಮದ ಪ್ರಕಾರ ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಇನ್ನೊಂದು ಜನ್ಮಕ್ಕೆ ಮನುಷ್ಯನಾಗಿ ಹುಟ್ಟಲಿಕ್ಕೆ ಆಗುತ್ತೆ. ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳ್ತಕ್ಕಂಥ ಮಾತನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದ್ದರಿಂದಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಜವಾಬ್ದಾರಿಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಸಮಾಜ ಗುರುತಿಸ್ತದೆ. ಸಮಾಜ ಗುರುತಿಸಿ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದವರನ್ನು ಅಭಿನಂದನೆ ಮಾಡ್ತಕ್ಕಂಥ ಕೆಲಸವು ಕೂಡ ಸಂಘ ಸಂಸ್ಥೆಗಳ ಮೂಲಕ ಆಗಬೇಕಾಗಿದೆ. ಈ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಮತ್ತು ಕಲ್ಲೂರು ಕ್ರಿಯಾ ವೇದಿಕೆ ಈ ಒಳ್ಳೆ ಕೆಲಸ ಮಾಡಿದ ಜನರಿಗೆ
ಇವತ್ತು ಸನ್ಮಾನ ಮಾಡ್ತಕ್ಕ ಕೆಲಸವನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾಡಿದಿರಿ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಅವರಿಗೆ ಆದರ್ಶ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅದೇ ರೀತಿ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೀತಾ ಇದೆ. ಗುರುವೇ ಪರ್ಣ ಕುಟೀರದಲ್ಲಿ ಕರೆಸಿದರು ಗುರುವೇ ಚರಣ ಮುಟ್ಟಿ ನಮಸ್ಕರಿಸು ಗುರುದೇವಗೆ ಎಂಬ ಮಾತಿನಂತೆ ಹಲವಾರು ಶಿಷ್ಯಗಣಗಳಿಗೆ ವಿಶೇಷವಾಗಿ ಶಿಕ್ಷಣದ ಅಮೃತವನ್ನ ದಾರೆ ಎರೆದುಕೊಂಡಂತಹ ತಾವು ನಿಜಕ್ಕೂ ಕೂಡ ಧನ್ಯರು. ಕೆ ತಿರುಮಲೇಶ್ವರ ಭಟ್ ಇವರಿಗೆ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಿದಂತಹ ಗಿಡಕ್ಕೆ ನೀರೆರೆದು ಮಾನವ ಮೌಲ್ಯ ಎಂಬ ಸಾಮಾಜಿಕ ಚಿಂತನೆಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಬದಲಾವಣೆಯನ್ನ ಮಾಡಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿ ಜನಮಾನಸಕ್ಕೆ ಪ್ರತಿಯೊಬ್ಬರಲ್ಲಿ ಕೂಡ ಪಾತ್ರರಾಗಿ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಹಿರಿಯರು ಆದರಣೀಯರು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆಯನ್ನ ಮಾಡಿ ಒಬ್ಬರು ಪರಿಸರ ಪ್ರೇಮಿಯಾಗಿ ಕೂಡ ನಮ್ಮ ರಾಜ್ಯದಲ್ಲಿ ಅರಣ್ಯ ಸಚಿವರಾಗಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿದಂಥ ಕರ್ನಾಟಕ ಸರ್ಕಾರದಲ್ಲಿ ಘನ ವ್ಯತ್ಯಯಕ್ಕೆ ಆ ಸಚಿವರಾಗಿ ನೆರವೇರಿಸಿದಂಥ ನಮ್ಮೆಲ್ಲರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ನಮ್ಮ ನಾಯಕರಾಗಿರ್ತಕ್ಕಂಥ ರಮನಾಥ್ ರೈಗಳಿಗೆ ನಿಮ್ಮೆಲ್ಲರ ಪರವಾಗಿ ಪೂರಕವಾಗಿ ಸ್ವಾಗತಿಸಿಕೊಂಡು ಅಭಿನಂದಿಸಿಕೊಂಡು, ಹಾಗೆಯೇ ಕಲ್ಲೂರು ಎಜುಕೇಷನ್ ಟ್ರಸ್ಟಿನ ಸ್ಥಾಪಕರು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು 10 ವರ್ಷಗಳ ನಿರಂತರ ಸೇವೆಯನ್ನ ಮಾಡಿ ದೇವರ ಸೇವೆಯೇ ಜನರ ಸೇವೆ ಎಂಬಂತೆ ತನ್ನ ಉತ್ಪನ್ನದಲ್ಲಿ ಮೊನ್ನೆ ಹೇಳ್ತಾರೆ ಅವರು, ನನಗೆ ಬರ್ತಕ್ಕಂಥ ಇನ್ಕಮ್ ಅಲ್ಲಿ 40% ಜನಸೇವೆಗಾಗಿ ಬಡವರ ಸೇವೆಗಾಗಿ ಮುಡಿಪಾಗಿಟ್ಟು ಇವತ್ತು ಸೇವೆಯನ್ನ ಮಾಡ್ತಕ್ಕಂಥ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಜನಾಬ್ ಇಬ್ರಾಹಿಂ ಹಾಜಿ ಕಲ್ಲೂರ್ ಅವರೇ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷರೇ ಆಗಿರ್ತಕ್ಕಂಥ ಇಬ್ರಾಹಿಂ ಹಾಜಿ ಕಲ್ಲೂರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಸನ್ಮಾನಿತರೇ, ಈ ಭಾಗದ ಜಿಲ್ಲಾ ಪಂಚಾಯತಿನ ಯುವ ನಾಯಕರು ಸದಸ್ಯರು ಆಗಿರ್ತಕ್ಕಂಥ ಅರ್ಷದ್ ವರ್ಕಾಡ್ರಿ ಅವರೇ, ನಮ್ಮ ಜೊತೆ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿನ ನನ್ನ ಸದಸ್ಯರು ಆಗಿರ್ತಕ್ಕಂಥ ಪದ್ಮಶೇಖರ್ ಜೈನ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಈ ಭಾಗದ ಜನಪ್ರತಿನಿಧಿಗಳೇ, ಸನ್ಮಾನಿತರೇ, ಹಿರಿಯರೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಈಗಾಗಲೇ ನಾನು ಅಲ್ಲಲ್ಲಿ ಕಂಡ ಹಾಗೆ ಬಹಳಷ್ಟು ಇವತ್ತು ಆರೋಗ್ಯ ಸೇವೆಯನ್ನ ಜನರಿಗೋಸ್ಕರ ಮಾಡಿಕೊಂಡು ಅಲ್ಲಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನಾಥ ಮಕ್ಕಳಿಗೆ ಇವತ್ತು ಹಳ್ಳಿಯಲ್ಲಿ ಓದ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತೇಳಿ ಅವರಿಗೆ ಕೂಡ ಶಿಕ್ಷಣವನ್ನ ಕೊಡಿಸುವಲ್ಲಿ ತನ್ನಿಂದ ಆಗುವಷ್ಟು ಟ್ರಸ್ಟ್ನಿಂದ ಸಹಕಾರವನ್ನು ಕೂಡ ಮಾಡಿಕೊಂಡು ಬಡವರ ಆರೋಗ್ಯದ ಹಿತದೃಷ್ಟಿಗೋಸ್ಕರ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥವರು ಇವತ್ತು ಯಾವುದೇ ಒಂದು ಏನು ಅಪೇಕ್ಷೆ ಇಲ್ಲದೆ ಇವತ್ತು ಕೆಲಸ ಮಾಡುವಂತಹ ಒಬ್ಬರು ವ್ಯಕ್ತಿ ಇದ್ರೆ ಅದು ಇಬ್ರಾಹಿಂ ಹಾಜಿ ಕಲ್ಲೂರ್ ಅವರು ಅಂತೇಳಿ ನಾನು ತನ್ನ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಬ್ಬ ಆತ್ಮೀಯ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಅಗತ್ಯವಿದ್ದಲ್ಲಿ ಇವತ್ತು ಜನರಿಗೆ, ಯುವಕರಿಗೆ ಕೂಡ ಗ್ರಂಥಾಲಯ, ಮ್ಯೂಸಿಯಂ ಮೂಲಕ ವಿಧವಾದ ಪುಸ್ತಕಗಳನ್ನು ಜನರಿಗೆ ಒದಗಿಸ್ತಕ್ಕಂತಹ ಕಾರ್ಯಕ್ರಮ, ಅನಾಥ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಕೂಡ ಧನ ಸಹಾಯವನ್ನ ಮಾಡುವುದು, ಅನಾಥಾಲಯ, ವೃದ್ಧಾಶ್ರಮ, ಶಿಕ್ಷಣ ಸಂಸ್ಥೆ, ಬಡ ಅವಶ್ಯಕತೆ ಇರ್ತಕ್ಕಂತಹ ಮಕ್ಕಳಿಗೆ ಕೂಡ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡು ಅದಕ್ಕೆ ಕೂಡ ಉತ್ತಮ ಚಿಕಿತ್ಸೆಯನ್ನ ಈಗಾಗಲೇ ಬಹಳಷ್ಟು ಕಾರ್ಯಗಳನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ. ಇಂಥೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ಜನರ ಮೆಚ್ಚುಗೆಯನ್ನು ಕೂಡ ಪಾತ್ರವಹಿಸಿದ್ದಾರೆ. ಬಹುಶಃ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಇಂತಹ ವೇದಿಕೆಯಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರನ್ನ ಕರೆಸಿ ಪ್ರೀತಿ ವಿಶ್ವಾಸ ಇಟ್ಟು ಮಾಜಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಿಗೂ ಕೂಡ ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮ, ಹಾಗೆ ಶಿಕ್ಷಣ ರತ್ನರಾಗಿರ್ತಕ್ಕಂಥ
ತಿರುಮಲೇಶ್ವರ ಭಟ್ ಕಣಕ್ಕೂರು ಅವರಿಗೆ ಕೂಡ ಇವತ್ತು ಶಿಕ್ಷಕರಾಗಿ ಅವರಿಗೂ ಪ್ರಶಸ್ತಿಯನ್ನ ನೀಡಿ ಶ್ರೀಮತಿ ಸುಶೀಲಾ ಎ ನಾಯಕ್ ಆದರ್ಶ ನಾಗರಿಕ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಡುವುದರ ಮೂಲಕ ಶಿಕ್ಷಣ ರಂಗದಲ್ಲಿ ಜನಾಬ್ ಸಿ ಮೊಹಮ್ಮದ್ ಕುಂಜಿಯವರಿಗೆ ಕೂಡ ಇವತ್ತು ಸನ್ಮಾನವನ್ನು ನೀಡುವುದರ ಮೂಲಕ ಚಂದ್ರಹಾಸ್ ಶೆಟ್ಟಿ ಮಾಸ್ಟರ್, ಲೀಲಾ ಮೋಹನ್ ಬಳಿಪಗುಳಿ, ರಾಮಯ್ಯ ನಾಯಕ್ ಮಂಟಮೆ, ಹಾಗೆ ಹಲವಾರು ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಕೃಷಿ ಕ್ಷೇತ್ರ, ವ್ಯಾಪಾರ ರಂಗ, ಕಾರ್ಮಿಕ ರಂಗ, ಸಂಘ ಸಂಸ್ಥೆಗಳು ಇವೆಲ್ಲವನ್ನು ಕೂಡ ಗುರುತಿಸಿ ಇವತ್ತು ಸನ್ಮಾನಿಸಿದ್ದೀರಿ ಸರ್. ತಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನ ಕೋರಿ ತಮಗೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ತಾವೆಲ್ಲರೂ ಸೇರಿದಂಥ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮದ ಮೆರುಗಿಗೆ ಇವತ್ತು ಒಂದು ನಮ್ಮ ರಾಜ್ಯದ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರಿಗೆ ಕೂಡ ಈ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ, ಮುಂದಕ್ಕೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸುವುದರ ಮೂಲಕ ದೇವರ ಆಶೀರ್ವಾದ, ಸರ್ವ ಧರ್ಮದ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಸಹಕರಿಸಿ ಇಂಥ ಸೇವೆಯನ್ನು ಮಾಡುವಂಥ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಇಬ್ರಾಹಿಂ ಹಾಜಿಯವರಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸಿ ವಿದ್ಯಾಭ್ಯಾಸವನ್ನು ಬೋಧನೆ ಶಾಲೆಯಲ್ಲಿ ಪಡೆದು ಅಂಗಡಿ ವ್ಯಾಪಾರ, ಅಡಿಕೆ ವ್ಯಾಪಾರ, ಕಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸಿ ಎಲ್ಲರ ಮನದಾಳದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ. ಅದೇ ರೀತಿ ಮೊಯ್ದಿನ್ ಗುಡಿ ಮರಿಪಗುಳಿ 90 ವರ್ಷ ಪ್ರಾಯದ ತಾವು ಮಮ್ಮುನಿ ಮತ್ತು ಬಿ ಫಾತಿಮಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು 40 ವರ್ಷಗಳ ಕಾಲ ಮೀನು ವ್ಯಾಪಾರ, 10 ವರ್ಷಗಳ ಕಾಲ ಕೂಲಿ ಕೆಲಸವನ್ನು ಮಾಡಿ ಯಾರಿಗೂ ತೊಂದರೆಯನ್ನು ಮಾಡದೆ ಸರ್ವ ಮಹನೀಯರಿಂದಲೂ ಕೂಡ ಅಭಿನಂದನೆಯನ್ನು ನೀಡಿಸಿಕೊಂಡ ತಮಗೆ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದೇಶವೆಂಬ ವಿಷವ ಸುರಿಯಬೇಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳ ಮನುಜನಾಗೆ ಬಾಳ. ಒಳಿತು ಮಾಡು ಮನುಷ್ಯ ಇರುವ 3 ದಿವಸ ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚೆಟ್ಟ ಕಟ್ಟುತ್ತಾರ, ಇವ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ಇರುವ 3 ದಿವಸ, ಒಳಿತು ಮಾಡು ಮನುಷ್ಯ ಇರುವ 3 ದಿವಸ. ಶಿಕ್ಷಣವನ್ನು ಪಡೆದು 13 ವರ್ಷಗಳ ತನಕ ಶಿಕ್ಷಕಿಯಾಗಿ ಮಣವಾಟಿ ಬಿ ಇಂಗ್ಲಿಷ್ ಮೀಡಿಯಂನಲ್ಲಿ ಶಾಲೆ ಧರ್ಮನಗರದಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ ತಮಗೆ ಪುಷ್ಪರಂಗಂ ಮನೆಯಲ್ಲಿ ವಾಸಿಸುತ್ತಿರುವ ತಾವು ಇದೀಗ ತಮಗೆ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೀತಾ ಇದೆ. ಇದನ್ನು ವಿತರಿಸುವುದಕ್ಕಾಗಿ ಜಿಲ್ಲಾ ಪಂಚಾಯತ್ ಸದಸ್ಯೆ, ಸಮಾಜದ ಸರ್ವ ಮಹನೀಯರ ಪ್ರಶಂಸೆಗೆ ಪಾತ್ರಗೊಂಡಿರುವ ಮಮತಾ ಡಿಎಸ್ ಗಟ್ಟಿ ಇವರು ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ರಾಜಕೀಯ ರಂಗದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸುವ ಕಾರ್ಯಕ್ರಮ. ಅದೇ ರೀತಿ ಬಿ ಅಬೂಬಕರ್ ಬಾತೂರು 1/1952ರಲ್ಲಿ ಆಲಿಕುಟಿ ಮತ್ತು ಮರಿಯಮ್ಮ ದಂಪತಿಗಳ ಮಗನಾಗಿ ಜನಿಸಿದ ತಾವು ಎಯುಪಿ ಶಾಲೆ ಬಾಕ್ರಬೈನಲ್ಲಿ ಪ್ರಥಮ ಮುಸ್ಲಿಂ ವಿದ್ಯಾರ್ಥಿಯಾಗಿ ಶಿಕ್ಷಣವನ್ನು ಪಡೆದ ತಾವು 1972ರಲ್ಲಿ SSLC SVHS ಕೋಡಮುಗರಿನಲ್ಲಿ ಶಿಕ್ಷಣವನ್ನು ಪಡೆದಿರಿ. 1962ರಲ್ಲಿ ಮುಸ್ಲಿಂ ಲೀಗ್ ಕಾರ್ಯಕರ್ತನಾಗಿ ಪ್ರವೇಶ. 1979ರಲ್ಲಿ ಪ್ರಥಮ ಬಾರಿಗೆ ವರ್ಕಾಡಿ ಪಂಚಾಯತ್ ಸದಸ್ಯರಾಗಿ ಆಯ್ಕೆ. 1979ರಿಂದ 1988ರವರೆಗೆ ವರ್ಕಾಡಿ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಸೇವೆ. 2006ರಿಂದ 2010ರವರೆಗೆ ವರ್ಕಾಡಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಕೆ. ಎಲ್ಲ ಸಾಧನೆಗಳನ್ನು ಗುರುತಿಸಿ ತಮಗೆ ರಾಜಕೀಯ ಕ್ಷೇತ್ರದ ಸುವರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಟಿ ಭೂಪಾ 6/4/1968ರಲ್ಲಿ ತಂದೆ ಮಂಜಣ್ಣ ಪೂಜಾರಿ ಮತ್ತು ತಾಯಿ ರಾಮಕ್ಕ ದಂಪತಿಯ ಸುಪುತ್ರನಾಗಿ ಜನಿಸಿದ ತಾವು 1ರಿಂದ 7ನೇ ತರಗತಿಯವರೆಗೆ ಸೈಂಟ್ ಜೋಸೆಫ್ ಶಾಲೆ ಕಳಿಯೂರು
ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ರಾಜಕೀಯ ಜೀವನಕ್ಕೆ 1983ರಲ್ಲಿ CITUಗೆ ಸೇರ್ಪಡೆಗೊಂಡು ಬಲ್ತಜಾರ್ ಮತ್ತು ಹೊಸೆಸ್ ಸಿಕ್ವೆರಾ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಪೋಪಯ್ಯ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಹೈಸ್ಕೂಲ್ ಶಾಲೆಯಲ್ಲಿ ಪಡೆದು ನಂತರ 9 ವರ್ಷಗಳ ಕಾಲ ಗುರು ವಿದ್ಯಾಭ್ಯಾಸ ಸೈಂಟ್ ಜೋಸೆಫ್ ಸೆಮಿನರಿ ಮಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ಅಗ್ರಾರ್ ಚರ್ಚ್ ಬಂಟ್ವಾಳದಲ್ಲಿ 3 ವರ್ಷಗಳ ಕಾಲ ಸೇವೆ, ವಿಜಯಡ್ಕ ಚರ್ಚ್ ನಲ್ಲಿ 12 ವರ್ಷಗಳ ಕಾಲ ಸೇವೆ, ವರ್ಕಾಡಿ ಚರ್ಚ್ ನಲ್ಲಿ 7 ವರ್ಷಗಳ ಕಾಲ ಸೇವೆ, ಸಿದ್ದಗಟ್ಟೆ ಚರ್ಚ್ ನಲ್ಲಿ 10 ವರ್ಷಗಳ ಕಾಲ ಮತ್ತು ತೊಕ್ಕೋಟು ಪೆರ್ಮನೂರು ಚರ್ಚ್ ನಲ್ಲಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ತಮಗೆ ST ಸಬಸ್ಟಿಯನ್ ಕಾಲೇಜು ಸ್ಥಾಪಿಸಿದ ಹಾಗೂ ವಿಜಯಡ್ಕ ಆಸ್ಪತ್ರೆ ಸ್ಥಾಪಿಸಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಜನಮೆಚ್ಚಿದ ಧಾರ್ಮಿಕ ಶಿಕ್ಷಕ ಬಿರುದನ್ನು ನೀಡಿ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಹಲವಾರು ತಳಿಗಳನ್ನು ಬೆಳೆಸಿ ಎಲ್ಲ ರೀತಿಯಿಂದಲೂ ಕೂಡ ಉತ್ತಮ ಪೈರನ್ನು ನೀಡಿ ಪ್ರಶಂಸೆಗೆ ಪಾತ್ರಗೊಂಡಂತಹ ಬಾಲಕೃಷ್ಣ ಶೆಟ್ಟಿ ಪಾವಳ ಈಗಾಗಲೇ ಹಲವಾರು ಕೃಷಿಗೆ ಸಂಬಂಧಿಸಿದಂತಹ ಪ್ರಶಸ್ತಿಯನ್ನು ಪಡೆದು ಸರ್ವರ ಮನಗೆಲ್ಲುವಲ್ಲಿ ಯಶಸ್ಸು ಅದೇ ರೀತಿ ಇನ್ನೋರ್ವ TB ಅಹಮದ್ ಹಾಜಿ ತಂದೆ ಫಕ್ರಪ್ಪ ಮತ್ತು ತಾಯಿ ಸೆಲ್ಮಾ ದಂಪತಿಯ ಸುಪುತ್ರನಾಗಿ ಜನಿಸಿದ ತಾವು 7 ವರ್ಷಗಳ ಕಾಲ ವಿದೇಶದಲ್ಲಿ ಕೆಲಸ ನಿರ್ವಹಿಸಿ ಆ ಬಳಿಕ ತಾಯ್ನಾಡಿಗೆ ಬಂದು ಕೃಷಿ ಜೀವನವನ್ನು ನಡೆಸಿ ಕೃಷಿಗೆ ಸಂಬಂಧಿಸಿದಂತಹ ಹಲವಾರು ಕೊಡುಗೆಗಳನ್ನು ಕೊಟ್ಟು ಕೃಷಿ ಕ್ಷೇತ್ರಕ್ಕೆ ವಿಶೇಷವಾಗಿ ಸಾಧನೆಯನ್ನು ಮಾಡಿದ ತಮ್ಮನ್ನ ಹಿರಿಯ ಕೃಷಿಕ ಬಿರುದು ನೀಡಿ ಗೌರವಿಸುತ್ತಿದ್ದೇವೆ. ಸುತ್ತು ಹಾಕಬೇಕು ದಿನದ ಸಂತೆ ನಗುನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ವ್ಯಾಪಾರ ರಂಗದ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಮೂಸಾ ಕುನಿಲಾ, ಅದೇ ರೀತಿ ಮಹಾಲಿಂಗ ಬೆಳ್ಚಡ, ಸುಶೀಲಾ ಎ ನಾಯ್ಕ್ ಇವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೀತಾ ಇದೆ. ಅದೇ ಸ್ವರ್ಗ ಕೇಳ ಮನುಜನಾಗೆ ಬಾ ಒಳಿತು ಮಾಡುವುದು ನೀರು 3 ದಿವಸ ಒಳಿತು ಮಾಡುವುದು ನೀರು 3 ದಿವಸ ಬಿಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರೆ. ಕಾರ್ಮಿಕ ರಂಗದ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಮೊಹಮ್ಮದ್ ಮಚೂರ್ ಬಳ್ಳಾಂ, ಅದೇ ರೀತಿ ಅಬೂಬಕರ್ ಬಾಂದೋಡಿ, ಅದೇ ರೀತಿ ಮೊಹಮ್ಮದ್ ಬಲಿಪಗುಳಿ, ಮೊಹಮ್ಮದ್ ಬಲಿಪಗುಳಿ ಮೂವರು ಕೂಡ ಸನ್ಮಾನಾಸನವನ್ನು ಸ್ವೀಕರಿಸಬೇಕು. 22 ವರ್ಷಗಳಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕೆಲಸಗಾರರಾಗಿ ದುಡಿದ ತಮಗೆ ಹಿರಿಯ ಕಾರ್ಮಿಕ ಬಿರುದನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಿರಿಯ ಕಾರ್ಮಿಕ ಬಿರುದು. ಅದೇ ರೀತಿ ಅಬೂಬಕರ್ ಬಾಂದೋಡಿ, ಮೊಯ್ದಿನ್ ಕುಂಜಿ ಮತ್ತು ಮರಿಯಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಮಕುಟದ ನವಮಣಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಇದಾದ ಬಳಿಕ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಂತಹ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾದಂತಹ ಕೊಡುಗೆಗಳನ್ನು ಕೊಟ್ಟ ಶ್ರೀಮತಿ ಸುಶೀಲಾ ಎ ನಾಯ್ಕ್ ಇವರಿಗೆ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಇದರ ದಶಮಾನೋತ್ಸವದ ಸಂದರ್ಭದಲ್ಲಿ ನೀಡುವ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಿಂದ, ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಮತಾ DS ರೆಡ್ಡಿ, ಎಲ್ಲ ಗೌರವಾನ್ವಿತ ಅಗ್ರತ ಗಣ್ಯ ವ್ಯಕ್ತಿಗಳು ಜೊತೆಗೂಡಿ ಶ್ರೀಮತಿ ಸುಶೀಲಾ ಎ ನಾಯ್ಕ್ ವಿದ್ಯೆ ಎನ್ನುವ ಸಂಪತ್ತನ್ನು ಕನಸಾಗಿ ಕಂಡಿದ್ದ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತಹ ಶ್ರೀಮತಿ ಸುಶೀಲಾ ಎ ನಾಯ್ಕ್ ಇವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೆಯಲಿದೆ. ಮಮತಾ ದಿವಾಕರ್ ಉಪಾಧ್ಯಕ್ಷರು, ಮಂಜೇಶ್ವರ ಬ್ಲಾಕ್ ಪಂಚಾಯತ್, ದಯವಿಟ್ಟು ತಾವು ಕೂಡ ಜೊತೆ ಸೇರಿ ಇದನ್ನು ಗೌರವಿಸಬೇಕು. ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸುವಲ್ಲಿ ಸಮಾಜದಲ್ಲಿ ಬೀದಿ ಪಾಲಾಗುತ್ತಿದ್ದ ಅದೆಷ್ಟೋ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಮುಖ್ಯ ವಾಹಿನಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಶ್ರೀಮತಿ ಸುಶೀಲಾ ಎ ನಾಯ್ಕ್ ಅಪಾರನ ವಿದ್ಯೆಯ ಕಲಿತು ವಿಪರೀತ ಕಲೆಗಳ ಅರಿತು ಸಾಫಲ್ಯದ ಕೆಲಸಗಳಲ್ಲಿ ಮುಗಿಸುತ್ತಾ ನೈಪುಣ್ಯದಿ ಆಗುನಿ ಕೀರ್ತಿವಂತ ಡಾಕ್ಟರ್ ಉದಯ್ ಕುಮಾರ್ ಅವರು ವೇದಿಕೆಯನ್ನು ಬರಬೇಕು.
ಎಸ್ ಅಬ್ದುಲ್ ಖಾದರ್ ಇವರಿಗೆ ಹಿರಿಯ ಪ್ರವಾಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಹಿರಿಯ ಪ್ರವಾಸಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಬ್ದುಲ್ ಖಾದರ್. ದಯವಿಟ್ಟು ವೇದಿಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಹಲವಾರು ಸಮಾಜಮುಖಿಯಾದಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಉಪಕಾರವಾಗುವಂತಹ ಯೋಜನೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಮೈಡಿಸಿಕೊಂಡಂತಹ ಇದೀಗ ಸನ್ಮಾನ ಶ್ರೀಯುತ ಬೆಳ್ಳಿಪಾಡಿ ರಮಾನಾಥ್ ಇವರಿಗೆ ಒಂದು ಪ್ರಶಸ್ತಿಯನ್ನ ಕೆಳಭಾಗದಿಂದಲೇ ಅಜೀಜ್ ರವರು ನೀಡಿ ಗೌರವಿಸಬೇಕು. ಐತಿಹಾಸಿಕವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮ. ಮಾನವೀಯತೆ ಮಾನವ ಮೌಲ್ಯ ಎಂಬಂತಹ ಘೋಷಣೆಯೊಂದಿಗೆ ಈ ಒಂದು ವೇದಿಕೆಯಲ್ಲಿ ಇವತ್ತು ಜರುಗಿದೆ. ಸಮಾಜದ ವಿಭಿನ್ನ ಸ್ತರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಈ ನಾಡಿನ ಹಿರಿಯರನ್ನು ಪ್ರತಿಭಾನ್ವಿತರನ್ನು ಗೌರವಿಸುವಂತಹ ಮಹತ್ತರವಾದಂತಹ ಒಂದು ಕೆಲಸಕ್ಕೆ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ನೇತೃತ್ವವನ್ನು ಕೊಟ್ಟು ನಮ್ಮ ನಾಡಿಗೆ ಅಭಿಮಾನದ ಹೆಸರನ್ನು ತಂದುಕೊಟ್ಟಂತಹ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ನ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಇಬ್ರಾಹಿಂ ಹಾಜಿ ಅವರ ಒಂದು ಮಹೋನ್ನತವಾದಂತಹ ಸೇವೆಯನ್ನು ಸ್ಮರಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಕಳೆದ ವರ್ಷ ನಾವು ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡಿದೆವು. ಸನ್ಮಾನ್ಯ ಚಿರ್ಕಳಂ ಅಬ್ದುಲ್ಲಾ ಹಾಗೂ PB ಅಬ್ದುಲ್ ರಜಾಕ್ ರವರು. ಅವರು ಇವತ್ತು ನಮ್ಮ ನೆನಪಿನಲ್ಲಿ ಮಾತ್ರ ಉಳಿದಿದ್ದಾರೆ. ಅವರ ನೆನಪಿನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಎಲ್ಲರನ್ನು ಅಭಿನಂದಿಸುತ್ತಾ ಒಳ್ಳೆಯ ಒಂದು ಕಾರ್ಯಕ್ರಮ. ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಈ ಒಂದು ವರ್ಕಾಡಿ ಪ್ರದೇಶದಲ್ಲಿ ಜೊತೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಜಿಲ್ಲೆಗಳಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ನೆರವನ್ನು ನೀಡುತ್ತಾ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಾ ಪ್ರೋತ್ಸಾಹಗಳನ್ನು ಕೊಡುತ್ತಾ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತಾ ವೈದ್ಯ ಶಿಬಿರಗಳನ್ನು ಮಾಡುತ್ತಾ ಹಲವಾರು ರೀತಿಯ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳ ಮೂಲಕ ಈ ಒಂದು ಸಮಾಜ ಸೇವೆಗೆ ನೇತೃತ್ವವನ್ನು ಕೊಡುವಂತಹ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ನಮ್ಮ ಊರಿಗೆ ಒಂದು ಅಭಿಮಾನ ಪೂರ್ವಕವಾಗಿ ಇವತ್ತು ತಲೆ ಎತ್ತಿ ನಿಂತಿದೆ. ಈ ಒಂದು ಟ್ರಸ್ಟಿನ ಸ್ಥಾಪಕರಾದಂತಹ ಅಜೀಜ್ ಹಾಜಿ ನಮ್ಮ ಇಬ್ರಾಹಿಂ ಹಾಜಿ ಅವರು ನಿಜಕ್ಕೂ ನಮಗೆ ಅಭಿಮಾನ ಪೂರ್ವಕವಾಗಿದ್ದಾರೆ. ಈ ಒಂದು ಊರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುವಲ್ಲಿ ಇಬ್ರಾಹಿಂ ಹಾಜಿ ಕಲ್ಲೂರು ಅವರು ಬಹಳಷ್ಟು ಶ್ರಮ ವಹಿಸಿ ಸಮಾಜ ಸೇವೆಗೆ ನೇತೃತ್ವವನ್ನು ಕೊಡ್ತಾ ಇದ್ದಾರೆ. ಇವತ್ತು ತುಂಬಾ ಮಂದಿಗೆ ಇಲ್ಲಿ ನಾವು ಸನ್ಮಾನವನ್ನು ಮಾಡಿದೆವು. ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಊರಿನಲ್ಲಿ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಂತಹ ಮಹನೀಯರು. ಅವರನ್ನು ಗುರುತಿಸಿ ಅವರನ್ನು ಗೌರವಿಸುವಂತ ಕೆಲಸಕ್ಕೆ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ನೇತೃತ್ವವನ್ನು ಕೊಟ್ಟಿದೆ. ತುಂಬಾ ಸಂತೋಷವಾಗ್ತಾ ಇದೆ. ಈ ರೀತಿಯ ಕಾರ್ಯಕ್ರಮಗಳು ಒಂದು ಊರಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಮೈಲುಗಲ್ಲನ್ನು ಸೃಷ್ಟಿಸುತ್ತೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭವನ್ನು ಕೋರುತ್ತೇನೆ. ನಮಸ್ಕಾರ.